ದಶಮಾನೋತ್ಸವವನ್ನು ಆಚರಿಸುತ್ತಿರುವ ಈ ನಮ್ಮ ಟಿವಿಯ 10ನೇ ವರ್ಷಕ್ಕೆ ಕಾಲಿಟ್ಟಂಥ ಈ ಶುಭ ಸಂದರ್ಭದಲ್ಲಿ ಶುಭ ಕಾಮನೆಗಳನ್ನು ಸಲ್ಲಿಸುತ್ತಾ ಜಿಲ್ಲೆಯ ಅಲ್ಲದೆ ಹತ್ತಿರದ ಎಲ್ಲ ಜಿಲ್ಲೆಗಳಲ್ಲಿ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲಿಯ ಜನಮುಖಿ, ಸಮಾಜಮುಖಿ ಆಗಿ ನಡೆದುಕೊಂಡು ಬಂದಂತಹ ನಮ್ಮ ಟಿವಿ ಅದರಲ್ಲಿಯೂ ಮುಖ್ಯವಾಗಿ ಸಮಾಜದಲ್ಲಿ ನಡೆಯುವಂಥ ಅಹಿತಕರ ಘಟನೆಗಳ ವಿಚಾರದಲ್ಲಿ, ಅಭಿವೃದ್ಧಿಯ ವಿಚಾರದಲ್ಲಿ, ಸರ್ಕಾರ ಜನಪ್ರತಿನಿಧಿಗಳು ದಾರಿ ತಪ್ಪಿದಲ್ಲಿ ಅದನ್ನು ಎಚ್ಚರಿಸುತ್ತಾ ಸಮಾಜಮುಖಿಯಾಗಿ ನಡೆದು ಬಂದಂಥ ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಮುಂದಿನ ದಿನಗಳಲ್ಲಿ ಏನೆಲ್ಲ ಜಿಲ್ಲೆಯ ಅಭಿವೃದ್ಧಿ ವಿಚಾರಧಾರೆಯನ್ನು ಮುಂದಿಟ್ಟುಕೊಂಡು ಸಮಾಜದಲ್ಲಿ ಯಾವುದೇ ಅಹಿತಕರಗಳ ಘಟನೆ ನಡೆಯದಂತೆ ಸೂಕ್ತವಾಗಿ ಸಮಾಜಕ್ಕೆ ಬೇಕಾದಂಥ ಒಳ್ಳೆಯ ವಿಚಾರಧಾರೆಗಳನ್ನು ಬಿತ್ತರಿಸುವಲ್ಲಿ ಈ ನಮ್ಮ ಟಿವಿಯಲ್ಲಿ 10 ವರ್ಷದಲ್ಲಿ ಏನು ನಡೆದುಕೊಂಡು ಬಂದಿದ ಅದೇ ರೀತಿಯಲ್ಲಿ ಮುಂದೆ ಕೂಡ ಸಮಾಜಕ್ಕೆ, ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಲ್ಲದೆ ಎಲ್ಲೆಲ್ಲ ನಮ್ಮ ಟಿವಿ ಬಿತ್ತರಿಸ್ತದ ಈ ಸದುಪಯೋಗ ಕೂಡ ಜನಗಳಿಗೆ ಸಿಗುವಂತಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಶುಭ ಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.